ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಡಾಕ್ಟರ್ ಕೆ ಅರುಣ್ ಅವರು ಗುರುವಾರ ಅಧಿಕಾರವನ್ನು ವಹಿಸಿಕೊಂಡರು. ನಿರ್ಗಮನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ ಹಾಕಿ ಮಚ್ಚೇಂದ್ರ ಅವರು ಸ್ವಾಗತಿಸಿ ನೂತನ ಎಸ್ಪಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ತಮಿಳುನಾಡು ಮೂಲದವರಾಗಿರುವಂತಹ ಡಾಕ್ಟರ್ ಕೆ ಅರುಣ್ ವೈದ್ಯಕೀಯ ಪದವಿಯನ್ನು ಪಡೆದವರಾಗಿದ್ದು 2014ರ IPS ಬ್ಯಾಚಿನ ಅಧಿಕಾರಿಯಾಗಿದ್ದಾರೆ. ಪಾಂಡಿಚೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ MBBS ಪದವಿ ಪಡೆದಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ವಿಜಯಪುರ ಜಿಲ್ಲಾ ಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸಿದ್ದ ಅವರು ಈ ಹಿಂದೆ ಕಲಬುರಗಿ ಪೊಲೀಸ್ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾಗಿದ್ದರು. ಅಧಿಕಾರ ವಹಿಸಿದ ಬಳಿಕ ಮಾತನಾಡಿದ ಡಾಕ್ಟರ್ ಕೆ ಅರುಣ್ ಅವರು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅನೈತಿಕ ಪೊಲೀಸ್ಗಿರಿಯನ್ನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕೋಮು ಹಿಂಸಾಚಾರದ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು. ಡ್ರಗ್ಸ್ ಸೇರಿದಂತೆ ಎಲ್ಲಾ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಲಾಗುವುದು. ಪೊಲೀಸ್ ಇಲಾಖೆಯನ್ನು ಜನಸ್ನೇಹಿಯನ್ನಾಗಿ ಮಾಡುವುದು ನಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ತಿಳಿಸಿದರು. IPS अधिकारी ಹಿಂದೆ ಚಿತ್ರದುರ್ಗ ಮತ್ತು ವಿಜಯನಗರ ಮತ್ತು ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಇಲ್ಲಿ ನಂದು ಪ್ರಯಾರಿಟಿ ಪೊಲೀಸಿಂಗ್ನಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಲೀಗಲ್ ಆಗಿ ನಡೀಬೇಕು. ಎನಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಯು ವಿಲ್ ಟೇಕ್ ಎಫರ್ಟ್ಸ್ ಟು ಸ್ಟಾಪ್ ಇಟ್ ಇಮಿಡಿಯೇಟ್ಲಿ. ಆ್ಯಂಡ್ ಸೆಕೆಂಡ್ ವಿಷಯ ಈಸ್ ಫ್ರೆಂಡ್ಲಿ ಪೊಲೀಸಿಂಗ್ ಫಾರ್ ಪಬ್ಲಿಕ್ ದಿ ಇಶ್ಯೂಸ್ ವಿಲ್ ಬಿ ಅಟೆಂಡೆಡ್ ಇನ್ ಅ ಪ್ರೊಫೆಷನಲ್ ಮ್ಯಾನರ್ ಆ್ಯಂಡ್ ದಟ್ ಈಸ್ ಅವರ್ ಪ್ರಯಾರಿಟಿ. ಉಳಿದ ವಿಷಯಗಳು ಡಿಸ್ಟ್ರಿಕ್ಟ್ ಬಗ್ಗೆ ಸ್ಪೆಷಲ್ ಆಗಿ ಗಮನ ಕೊಟ್ಟು ಸ್ಪೆಷಲ್ ಪ್ರಾಬ್ಲಮ್ಸ್ಗೆ ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ.